ನೇಪಾಳದಲ್ಲಿ ಬಂದಂತಹ ಪ್ರವಾಹ ಇಡೀ ಮನುಕುಲವನ್ನೇ ತಲ್ಲಣಗೊಳಿಸಿದೆ. ಕ್ಷಣಾರ್ಧದಲ್ಲಿ ಬಂದಂತಹ ಪ್ರವಾಹ ನೂರಾರಲ್ಲ ಸಾವಿರಾರು ಜನರನ್ನ ದಿಕ್ಕಾಪಾಲು ಮಾಡಿದೆ. ಮಾನವ ಪ್ರಕೃತಿಯ ಮುಂದೆ ಎಷ್ಟು ಕ್ಷುಲ್ಲಕವಾಗಿ ಕಾಣುತ್ತಾನೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ. ತಿಬೆಟ್ ಮತ್ತು ನೇಪಾಳದ ಗಡಿಯಲ್ಲಿ ದಿಢೀರಂತ ಬಂದಂತಹ ಈ ಪ್ರವಾಹ ಅಲ್ಲಿಯ ಜನರನ್ನೆಲ್ಲ ಇಡೀ ಊರಿಗೆ ನುಂಗಿ ಹಾಕಿದೆ. ಅಷ್ಟಕ್ಕೂ ಇಂತಹ ಈ ಪ್ರವಾಹ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಬಂದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಇದು ನಿಮಗೆ ಸಹಾಯವಾಗಬಹುದು. ನಿಮ್ಮ ಕಾಲಡಿಯಲ್ಲಿರುವ ಭೂಮಿ ದಿಢೀರಂತೆ ಕಣ್ಮರೆಯಾಗಿ ನೀವು ವಾಸಿಸುವ ಮನೆ ಕೇವಲ ಕೆಲವೇ ನಿಮಿಷಗಳಲ್ಲಿ ನೀರಿನಲ್ಲಿ ತೇಲಲು ಆರಂಭಿಸಿದರೆ ಹೇಗಾಗಬಹುದು? ಊಹಿಸಿಕೊಳ್ಳಿ ಸ್ನೇಹಿತರೆ, ಕೇವಲ ಒಂದೇ ಒಂದು ಇಂಚು ನೀರು ನಿಮ್ಮ ಇಡೀ ಬದುಕನ್ನೇ ಧ್ವಂಸಗೊಳಿಸಬಲ್ಲದು. ಜಗತ್ತಿನಲ್ಲಿ ಸಂಭವಿಸುವ ನೈಸರ್ಗಿಕ ವಿಕೋಪಗಳಲ್ಲಿ ಜಲಪ್ರಳಯ ಅಂದ್ರೆ ಫ್ಲಡ್ ಅತ್ಯಂತ ನಿಶ್ಶಬ್ದ ಆದ್ರೆ ಅಷ್ಟೇ ಭೀಕರವಾದ ರಾಕ್ಷಸ ರೂಪವಾಗಿದೆ. ಬನ್ನಿ, ಇಡೀ ಮಾನವ ಕುಲವನ್ನೇ ನಡಗಿಸಿರುವ ಜಲಪ್ರಳಯಗಳ ರೋಮಾಂಚಕರ ಕಥೆ ಮತ್ತು ಅದರ ಹಿಂದಿರುವ ನಡುಕ ಹುಟ್ಟಿಸುವಂತಹ ಸತ್ಯಗಳನ್ನ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆಕಾಶದಲ್ಲಿ ಕಪ್ಪು ಮುಸುಕು ಕವಿದಿತ್ತು. ಸತತ 3 ದಿನಗಳಿಂದ ಸುರಿಯುತ್ತಿದ್ದ ಮಳೆ ನಿಲ್ಲುವ ಲಕ್ಷಣಗಳೇ ಇರಲಿಲ್ಲ. ನದಿಯ ನೀರು ನಿಧಾನವಾಗಿ ಹದ್ದು ಮೀರುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ನಿಮಿಷದಲ್ಲಿ ಇಡೀ ಚಿತ್ರಣವೇ ಬದಲಾಗಿ ಹೋಗಿತ್ತು. ಬೆಟ್ಟದ ಮೇಲಿಂದ ಬಂದ ಜೋರು ಶಬ್ದ ಸಿಡಿಲು ಮೌನವಾಗಿತ್ತು. ಹತ್ತಿರದ ಅಣೆಕಟ್ಟು ಒಡೆದು 10 ಅಡಿ ಎತ್ತರದ ನೀರಿನ ಗೋಡೆ ಹಳ್ಳಿಯ ಕಡೆಗೆ ನುಗ್ಗಿ ಬರುತ್ತಿತ್ತು. ಮನೆಗಳು ಕಾಗದ ದೋಣಿಯಂತೆ ತೇಲಲು ಆರಂಭಿಸಿದ್ದವು. ಕಾರುಗಳು, ದನಕರಗಳು ಆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದವು. ಜನರ ಪ್ರಾಣ ಉಳಿಸಿಕೊಳ್ಳಲು ತಾವಿದ್ದ ಬಹುಮಡಿ ಕಟ್ಟಡದ ಮೇಲೆ, ಮೇಲ್ಛಾವಣ ಮೇಲೆ ಓಡಿ ಕುಳಿತಿದ್ದರು. ಸುತ್ತಲೂ ಕೇವಲ ನೀರಿನ ಆರ್ಭಟ ಮತ್ತು ಜನರ ಆಕ್ರಂದನ. ಇದು ಕಲ್ಪನೆಯಲ್ಲ. ಪ್ರತಿ ವರ್ಷ ವಿಶ್ವದ ಯಾವುದೇ ಒಂದು ಮೂಲೆಯಲ್ಲಿ ಜಲಪ್ರಳಯ ಸೃಷ್ಟಿಸುವ ಒಂದು ಕರಾಳ ಸತ್ಯವಾಗಿದೆ ಸ್ನೇಹಿತರೆ. ಕೇವಲ 6 ಇಂಚು ನೀರು, ವೇಗವಾಗಿ ಹರಿಯುವ ನೀರು ಒಬ್ಬ ಪ್ರೌಢ ವ್ಯಕ್ತಿಯನ್ನ ಕೆಳಗೆ ಬೀಳಿಸಬಲ್ಲದು. ಇದೇ ನೀರು 12 ಇಂಚು ಅಂದ್ರೆ 1 ಅಡಿ ಆಳ ತಲುಪಿದರೆ ಅದು ದೊಡ್ಡ ಕಾರು ಮತ್ತು ವಾಹನಗಳನ್ನೇ ತೇಲಿಸಿಕೊಂಡು ಹೋಗುವಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಇತಿಹಾಸದಲ್ಲಿ ಅತ್ಯಂತ ಘೋರವಾದ ಪ್ರವಾಹ ಸಂಭವಿಸಿದ್ದು 1931ರಲ್ಲಿ ಚೈನಾದ ಯಾಂಗ್ಲಿ ನದಿಯಲ್ಲಿ. ಈ ಮಹಾ ಪ್ರವಾಹಕ್ಕೆ ಸಿಲುಕಿ ಸುಮಾರು 40 ಲಕ್ಷ ಜನ ಪ್ರಾಣವನ್ನ ಕಳೆದುಕೊಂಡಿದ್ರಂದ್ರೆ ನೀವು ನಂಬಲೇಬೇಕು. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ಜಲಪ್ರಳಯದಲ್ಲಿ ಸಂಭವಿಸುವ ಒಟ್ಟು ಸಾವುಗಳಲ್ಲಿ 75% ಹೆಚ್ಚು ಸಾವುಗಳು ನೀರಿನಲ್ಲಿ ಮುಳುಗುವುದರಿಂದಲೇ ಸಂಭವಿಸುತ್ತದೆ. ಉಳಿದಂತೆ ಪ್ರವಾಹ ನಂತರ ಹರಡುವ ಕಾಲರಾ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳಿಂದ ಜನರು ಜೀವವನ್ನ ಬಿಡುತ್ತಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಇದ್ದಕ್ಕಿದ್ದಂತೆ ಬರುವ ಪ್ರವಾಹಗಳನ್ನ ಫ್ಲಾಶ್ ಫ್ಲಡ್ ಅಂತ ಕರೆಯುತ್ತಾರೆ. ಇವುಗಳನ್ನು ನೀವು ನಮ್ಮ ಭಾರತದಲ್ಲಿ ಹಿಮಾಲಯದಲ್ಲಿ ಕಾಣಬಹುದು. ಉದಾಹರಣೆಗೆ 2013ರಲ್ಲಿ ನಡೆದಂತಹ ಕೇದಾರ್ನಾಥ ಪರ್ವತದಲ್ಲಿ ಆದಂತಹ ಫ್ಲಾಶ್ ಫ್ಲಡ್ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಮಳೆ ಸುರಿಯುತ್ತಿರುವ ಜಾಗದಿಂದ ಮೈಲಿಗಟ್ಟಲೆ ದೂರದಲ್ಲಿದ್ದರೂ ಕೇವಲ 10 ರಿಂದ 15 ನಿಮಿಷದಲ್ಲಿ ಈ ನೀರು ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳಬಹುದು. ಸಾಮಾನ್ಯ ಪ್ರವಾಹಗಳು ಬರಬೇಕಾದರೆ ಸತತವಾಗಿ ದಿನಗಟ್ಟಲೆ ಮಳೆ ಬರಬೇಕು. ನದಿಯ ನೀರಿನ ಮಟ್ಟ ನಿಧಾನವಾಗಿ ಏರುತ್ತದೆ. ಆಗ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗಲು ಸಮಯ ಕೂಡ ಸಿಗುತ್ತದೆ. ಆದರೆ ಫ್ಲಾಶ್ ಫ್ಲಡ್ ಹಾಗಲ್ಲ. ಇದು ಕೆಲವು ನಿಮಿಷಗಳಲ್ಲಿ ಅಥವಾ ಕೆಲವು ಗಂಟೆಗಳಲ್ಲಿ, ಸಾಮಾನ್ಯವಾಗಿ 6 ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಇಡೀ ಪ್ರದೇಶವನ್ನೇ ಮುಳುಗಿಸಿಬಿಡುತ್ತವೆ. ಜನರು ಬೆಳಗ್ಗೆ ಎದ್ದು ದಿನನಿತ್ಯ ಕೆಲಸದಲ್ಲಿರುವಾಗಲೇ ಅಥವಾ ರಾತ್ರಿ ಮಲಗಿದ್ದಾಗಲೇ ಇದ್ದಕ್ಕಿದ್ದಂತೆ ನೀರು ಮನೆಗಳನ್ನ, ಶಾಪ್ಗಳನ್ನ ನುಗ್ಗುತ್ತದೆ. ಈ ದಿಢೀರ್ ಪ್ರವಾಹ ನೀರು ನಿಧಾನವಾಗಿ ಬರುವುದಿಲ್ಲ. ಇದು ಕಲ್ಲು, ಮಣ್ಣು, ಕಸ ಮತ್ತು ಮುರಿದ ಮರಗಳನ್ನ ತನ್ನೊಂದಿಗೆ ಹೊತ್ತು ತಂದು ನೀರಿನ ಭೀಕರ ಗೋಡೆಯಂತೆ ನುಗ್ಗಿ ಬರುತ್ತದೆ. ನೀರು ಬರುವ ಮುನ್ನ ಕೇವಲ ಒಂದು ಸಣ್ಣ ಶಬ್ದ ಮಾತ್ರ ಕೇಳಬಹುದು. ಈ ಶಬ್ದ ಕೇಳಿ ನೀವು ಎಚ್ಚರಗೊಳ್ಳುವಷ್ಟರಲ್ಲಿ ಕೆಲವು ನಿಮಿಷಗಳಲ್ಲಿ ನಿಮ್ಮ ಮೊಳಕಾಲಿನಿಂದ ನೀರು ನಿಮ್ಮ ತಲೆ ಎತ್ತರಕ್ಕೆ
ಬಂದು ನಿಲ್ಲುತ್ತದೆ. ಇದು ಎಷ್ಟು ವೇಗವಾಗಿರುತ್ತದೆ ಅಂದ್ರೆ ಜನರಿಗೆ ತಮ್ಮ ಮನೆಯಿಂದ ಕೇವಲ ಅಗತ್ಯ ದಾಖಲೆಗಳು ಅಥವಾ ಜೀವ ಉಳಿಸಿಕೊಳ್ಳುವ ವಸ್ತುಗಳನ್ನು ತೆಗೆದುಕೊಳ್ಳುವಷ್ಟು ಸಹ ಸಮಯವನ್ನ ನೀಡುವುದಿಲ್ಲ. ನಗರದಲ್ಲಿ ನೀರು ಭೂಮಿಗೆ ಇಂಗಲು ಜಾಗವಿಲ್ಲದೆ ಕೇವಲ 15 ನಿಮಿಷಗಳಲ್ಲಿ ಅತಿ ಭೀಕರ ಮಳೆಗೆ ಇಡೀ ರಸ್ತೆಗಳೇ ನದಿಗಳಾಗಿ ಮಾರ್ಪಡಿಸಲ್ಪಡುತ್ತದೆ. ಉದಾಹರಣೆಗೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು, ಮುಂಬೈ, ಚೆನ್ನೈನಲ್ಲಿ ಆಗುವಂತಹ ಈ ದಿಢೀರ್ ಪ್ರವಾಹಗಳು ಅಂದ್ರೆ ದಿಢೀರ್ ಫ್ಲಾಶ್ ಫ್ಲಡ್ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಫ್ಲಾಶ್ ಫ್ಲಡ್ ಅಂದ್ರೆ ಪ್ರಕೃತಿಯ ಒಂದು ಸರ್ಪ್ರೈಸ್ ಅಟ್ಯಾಕ್ ಅಂತಾನೆ ನೀವು ತಿಳಿಯಬಹುದು. ಇದು ಮಳೆಯ ತೀವ್ರತೆಗಿಂತಲೂ ಆ ನೀರು ಹರಿಯುವ ಅತಿ ವೇಗದಿಂದಲೇ ಜನರನ್ನ ಮಾರಣಾಂತಿಕ ಬಲೆಗೆ ಬೀಳಿಸಿಬಿಡುತ್ತದೆ. ನಿಮ್ಮ ಕಣ್ಣೆದುರೆ ಹರಿಯುವ ನೀರು ರಕ್ಕಸದಂತೆ ವೇಗವಾಗಿ ಬರುತ್ತದೆ. ನೀವು ತೆಗೆದುಕೊಳ್ಳುವ ಕೆಲವು ಸೆಕೆಂಡುಗಳ ನಿರ್ಧಾರ ನಿಮ್ಮ ಜೀವವನ್ನು ಉಳಿಸಬಹುದು ಅಥವಾ ನಿಮ್ಮ ಜೀವವನ್ನ ಅದು ಬಲಿ ಪಡೆಯಬಹುದು. ಜಲಪ್ರಳಯ ಬಂದಾಗ ಈಜಲು ಬರುವುದು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಾಗಿ ನಾವು ಆ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಮುಖ್ಯವಾಗಿ ಏನು ಮಾಡಬಾರದು ಎನ್ನುವ ಜ್ಞಾನವಿರುವುದು ಲಕ್ಷ ಪಟ್ಟು ಮುಖ್ಯವಾಗಿರುತ್ತದೆ. ಪ್ರವಾಹದ ಭೀಕರ ಸುಳಿಗೆ ಸಿಲುಕಿದಾಗ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವ ಉಳಿಸಬಲ್ಲ ಅತ್ಯಂತ ಪ್ರಮುಖ ಸುರಕ್ಷತಾ ಕ್ರಮಗಳನ್ನ ನೀವು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಪ್ರವಾಹ ನೀರು ನಿಮ್ಮ ಏರಿಯಾದಲ್ಲಿ ನುಗ್ಗುತ್ತಿದೆ ಎನ್ನುವ ತಕ್ಷಣ ವಸ್ತುಗಳನ್ನ ಪ್ಯಾಕ್ ಮಾಡಲು ಸಮಯ ವ್ಯರ್ಥ ಮಾಡಬೇಡಿ. ತಕ್ಷಣವೇ ನಿಮ್ಮ ಮನೆಯ ಅತ್ಯಂತ ಮೇಲ್ಛಾವಣಿ ಅಂದ್ರೆ ರೂಫ್ ಟಾಪ್ ಅಥವಾ ಹತ್ತಿರದ ಎತ್ತರವಾದ ಸುರಕ್ಷಿತ ಕಟ್ಟಡಗಳಿಗೆ ಅಥವಾ ಪ್ರದೇಶಗಳಿಗೆ ಹೋಗಿ ಸೇರಿಕೊಳ್ಳಿ. ಯಾವುದೇ ಕಾರಣಕ್ಕೂ ಬೇಸ್ಮೆಂಟ್ ಅಥವಾ ನೆಲಮಾಡಿಯಲ್ಲಿ ಉಳಿದುಕೊಳ್ಳಬೇಡಿ. ಫ್ಲಾಶ್ ಫ್ಲಡ್ ಸಮಯದಲ್ಲಿ ಬೇಸ್ಮೆಂಟ್ಗಳು ಕೇವಲ 2 ನಿಮಿಷದಲ್ಲಿ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಸಾವಿನ ಬಲೆಯಾಗಿ ಮಾರ್ಪಡಿಸಲ್ಪಡುತ್ತವೆ. ಯಾವತ್ತೂ ಹರಿಯುವ ನೀರಿನಲ್ಲಿ ನಡೆಯುವ ಸಾಹಸ, ಈಜುವ ಸಾಹಸ ಯಾವತ್ತೂ ಮಾಡಬೇಡಿ. ಕೇವಲ 6 ಇಂಚು ಆಳದ ನೀರು ವೇಗವಾಗಿ ಹರಿಯುವ ನೀರು ನಿಮ್ಮನ್ನ ಕೆಳಗೆ ಉರುಳಿಸಬಲ್ಲದು. ನೀರು ಸ್ವಚ್ಛವಾಗಿ ಕಂಡರೂ ಅದರ ಅಡಿಯಲ್ಲಿ ರಸ್ತೆ ಕೊಚ್ಚಿ ಹೋಗಬಹುದು ಅಥವಾ ಆಳವಾದ ಗುಂಡಿ ಇರಬಹುದು. ಹೀಗಾಗಿ ಯಾವತ್ತೂ ಇಂತಹ ಸಂದರ್ಭದಲ್ಲಿ ಅಂತಹ ನೀರಿನಲ್ಲಿ ಈಜುವ ಸಾಹಸವನ್ನ ಮಾಡಬೇಡಿ. ಒಂದು ವೇಳೆ ಅನಿವಾರ್ಯವಾಗಿ ನೀರಿನಲ್ಲಿ ಹೆಜ್ಜೆ ಇಡಬೇಕಾದ ಪರಿಸ್ಥಿತಿ ಬಂದರೆ ನಿಮ್ಮ ಮುಂದೆ ಒಂದು ಗಟ್ಟಿ ಕೋಲಿನಿಂದ ನೆಲವನ್ನ ಚುಚ್ಚಿ ಆಳ ಹಾಗೂ ಮಣ್ಣಿನ ಗಟ್ಟಿತನವನ್ನ ಪರೀಕ್ಷೆ ಮಾಡುತ್ತಾ ಮುನ್ನುಗ್ಗಿರಿ. ಕಾರುಗಳು ನೀರನ್ನ ಕಂಡಾಗ ದೋಣಿಗಳಂತೆ ತೇಲಲು ಶುರು ಮಾಡುತ್ತವೆ. ನಿಮ್ಮ ಕಾರಿನ ಸುತ್ತ ನೀರು ಏರುತ್ತಿದ್ದರೆ ಕಾರಿನ ಒಳಗೆ ಮಾತ್ರ ಯಾವತ್ತೂ ಕುಳಿತುಕೊಳ್ಳಬೇಡಿ. ತಕ್ಷಣವೇ ಬಾಗಿಲು ಅಥವಾ ಕಿಟಕಿ ತೆರೆದು ಹೊರಬಂದು ಎತ್ತರದ ಜಾಗಕ್ಕೆ ಓಡಿ. ಕಾರಿನ ಎಲೆಕ್ಟ್ರಿಕ್ ಸಿಸ್ಟಮ್ ಕೈ ಕೊಟ್ಟರೆ ಕಿಟಕಿ ಗಾಜನ್ನು ಒಡೆಯಲು ಕೂಡ ಒಮ್ಮೊಮ್ಮೆ ಸಾಧ್ಯವಾಗುವುದಿಲ್ಲ. ಗಮನದಲ್ಲಿಟ್ಟುಕೊಳ್ಳಿ. ಪ್ರವಾಹದ ನೀರು ನಿಮ್ಮ ಮನೆಗೆ ನುಗ್ಗುವ ಮುನ್ಸೂಚನೆ ಸಿಕ್ಕ ತಕ್ಷಣ ಮನೆಯ ಮುಖ್ಯ ವಿದ್ಯುತ್ ಸ್ವಿಚ್, ಮೇನ್ ಸ್ವಿಚ್ ಬೋರ್ಡ್ ಮತ್ತು ಗ್ಯಾಸ್ ಸಿಲಿಂಡರ್ ಸಂಪರ್ಕವನ್ನ ಆಫ್ ಮಾಡಿ. ಇದರಿಂದ ನೀರಿನ ಮೂಲಕ ಕರೆಂಟ್ ಹರಡುವುದು ಮತ್ತು ಸಿಲಿಂಡರ್ ಸ್ಫೋಟಗೊಳ್ಳುವುದು ಇದನ್ನು ನೀವು ಆ ಸಮಯದಲ್ಲಿ ತಡೆಯಬಹುದು. ಒದ್ದೆಯಾದ ಕೈಗಳಿಂದ ಯಾವುದೇ ಕಾರಣಕ್ಕೂ ಸ್ವಿಚ್ ಗಳನ್ನ ಮುಟ್ಟಬೇಡಿ. ನಿಮ್ಮ ಮೊಬೈಲ್ ಫೋನ್ಗಳನ್ನ ಪವರ್ ಸೇವಿಂಗ್ ಮೋಡ್ಗೆ ಹಾಕಿ ಇಟ್ಟುಕೊಳ್ಳಿ. ತುರ್ತು ಸಮಯಕ್ಕಾಗಿ ಸಹಾಯವಾಣಿ ಸಂಖ್ಯೆಗಳಿಗೆ ಉದಾಹರಣೆಗೆ 1077 ಮತ್ತು 112 ಕರೆ ಮಾಡಬಹುದು. ನೀರಿನಲ್ಲಿ ಸಿಲುಕಿಕೊಂಡರೆ ಪ್ರಕಾಶಮಾನವಾದ ಬಣ್ಣದ ಬಟ್ಟೆಯನ್ನ ಎತ್ತರಕ್ಕೆ ಬೀಸುವ ಮೂಲಕ ಅಥವಾ ಮೊಬೈಲ್ ಫ್ಲಾಶ್ ಲೈಟ್ ಬೆಳಗಿಸುವ ಮೂಲಕ ರಕ್ಷಣಾ ತಂಡದ ಗಮನವನ್ನ ನೀವು ಸೆಳೆಯಬಹುದು. ಪ್ರವಾಹದ ಸಮಯದಲ್ಲಿ ಸಂಭವಿಸುವ ಸಾವುಗಳಲ್ಲಿ ಅರ್ಧದಷ್ಟು ಸಾವುಗಳು ಜನರು ತಮ್ಮ ವಾಹನಗಳಲ್ಲಿದ್ದಾಗ ಅಥವಾ ಕಾರು ಚಲಾಯಿಸಲು ಪ್ರಯತ್ನಿಸಿದಾಗ ಸಂಭವಿಸಿದೆ ಅಂತ ಸರ್ವೆ ಹೇಳುತ್ತದೆ. ಕೇವಲ 2 ಅಡಿ ನೀರು ದೊಡ್ಡ ಕಾರುಗಳನ್ನ ಸುಲಭವಾಗಿ ತೇಲಿಸಬಲ್ಲಬಹುದು. ಹೀಗಾಗಿ ಈ ಸಮಯದಲ್ಲಿ ಕಾರಿನಲ್ಲಿ ಕುಳಿತುಕೊಳ್ಳುವುದು ಅತ್ಯಂತ ದೊಡ್ಡ ಮೂರ್ಖತನ ಅಂತಾನೆ ಹೇಳಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಾ, ಇಡೀ ಬ್ರಹ್ಮಾಂಡದ ಅತಿ ದೊಡ್ಡ ಪ್ರವಾಹ ನಮ್ಮ ಭೂಮಿಯ ಮೇಲೆ ಆಗಿಲ್ಲ, ಅದು ಮಂಗಳ ಗ್ರಹದಲ್ಲಿ ಆಗಿತ್ತು. ಭೂಮಿಗಿಂತಲೂ ಭೀಕರವಾದ ಜಲಪ್ರಳಯ ಕೋಟ್ಯಾಂತರ ವರ್ಷಗಳ ಹಿಂದೆ ಮಂಗಳ ಗ್ರಹ ಅಂದ್ರೆ ಮಾರ್ಸ್ ನಲ್ಲಿ ಸಂಭವಿಸಿತ್ತು ಅಂತ ನಾಸಾ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಅಲ್ಲಿನ ದೊಡ್ಡ ಕಣಿವೆಗಳು ಈ ಮಹಾಪ್ರವಾಹದಿಂದಲೇ ಸೃಷ್ಟಿಯಾಗಿತ್ತು ಅಂತ ಹೇಳಲಾಗುತ್ತಿದೆ. ನೆರೆ ಬಂದಾಗ ಅಂದ್ರೆ ಪ್ರವಾಹ ಬಂದಾಗ ಹರಿಯುವ ನೀರು ಕೇವಲ ಮಳೆಯ ನೀರಲ್ಲ, ಅದು ನಗರದ ಒಳಚರಂಡಿ ನೀರು, ಕೈಗಾರಿಕಾ ಕೆಮಿಕಲ್ಸ್, ಸತ್ತ ಪ್ರಾಣಿಗಳು ಮತ್ತು ವಿಷಕಾರಿ ಕೀಟಗಳನ್ನ ಒಳಗೊಂಡಿರುತ್ತವೆ. ಹೀಗಾಗಿ ಈ ನೀರನ್ನ ದಯವಿಟ್ಟು ಮುಟ್ಟುವುದು ಕೂಡ ಅಪಾಯಕಾರಿ. ಹೀಗಾಗಿ ಕುಡಿಯುವುದಂತೂ ದೂರದ ಮಾತು. ಯಾವುದೇ ಕಾರಣಕ್ಕೂ ಈ ನೀರನ್ನ ಕುಡಿಯಬೇಡಿ. ಅಮೆರಿಕದಲ್ಲಿ ಭೂಕಂಪ, ಚಂಡಮಾರುತ ಮತ್ತು ಜ್ವಾಲಾಮುಖಿಗಳಿಗಿಂತ ಹೆಚ್ಚಾಗಿ ಜಲಪ್ರಳಯವೇ ಅತಿ ಹೆಚ್ಚು ಆಸ್ತಿ ಮತ್ತು ಜೀವಹಾನಿ ಉಂಟು ಮಾಡುತ್ತದೆ ಅಂತ ಅಲ್ಲಿನ ವಿಜ್ಞಾನಿಗಳು ಹೇಳುತ್ತಾರೆ.